ಲಯನ್ಸ್ ಮತ್ತು ಲಯನೆಸ್ ಕ್ಲಬ್ ಬಂಟ್ವಾಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಹಕ ಸಂಘಟನೆಗಳ ಒಕ್ಕೂಟ ಮಂಗಳೂರು ಇದರ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಗ್ರಾಹಕ ಶಿಕ್ಷಣ ಶಿಬಿರ ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಪ್ರಕಾಶ್ ಎನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ದೈನಂದಿನ ಜೀವನದ ವಿವಿಧ ಹಂತಗಳಲ್ಲಿ ವ್ಯವಹರಿಸುವಾಗ ಜಾಗೃತರಾಗಲು ಶಾಲೆಗಳಲ್ಲಿನ ಗ್ರಾಹಕ ಕ್ಲಬ್ ನೆರವಾಗಲಿದೆ. ಆನ್ಲೈನ್ ಡಿಜಿಟಲ್ ವ್ಯವಹಾರಗಳ ಈ ಕಾಲಘಟ್ಟದಲ್ಲಿ ಗ್ರಾಹಕರಿಗೆ ವಂಚನೆಗಳು ಹೆಚ್ಚಾಗುತ್ತಿದ್ದು, ಈ ಬಗ್ಗೆ ಜಾಗೃತರಾಗಬೇಕಾಗಿದೆ ಎಂದರು. ಕೆಲವು ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣಕ್ಕೆ ಅಂತ ಫೀಸ್ ತಗೊಳ್ತಾರೆ ಸ್ಪೆಷಲ್ ಆಗಿ, ಅಲ್ಲಿ ಸರಿ ಕಂಪ್ಯೂಟರೇ ಇರುವುದಿಲ್ಲ. ಇಂಥ ಸಣ್ಣ ಸಣ್ಣ ಎಕ್ಸಾಂಪಲ್ ನಾವು ನೋಡಿದ್ರೆ ನಮ್ಮ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ರೀತಿಯಲ್ಲಿ ನಮಗೆ ಇದು ವಂಚನೆ ಆಗ್ತದೆ ಅಂತಲೇ ಹೇಳ್ಬೋದು. ನೀವೊಂದು ಅಂಗಡಿಗೆ ಹೋಗಿ ಒಂದು ಸಣ್ಣ ಪೆನ್ಸಿಲ್ ಅಥವಾ ಒಂದು ಪೆನ್ ತಗೊಳ್ತೀರಿ ಅಂತಾದ್ರೂ ಅಲ್ಲಿ ನಿಮಗೆ ಸರಿಯಾದ ಅರಿವಿದ್ರೆ, ನೀವೊಬ್ಬರು ಜಾಗೃತ ಒಬ್ಬ ಗ್ರಾಹಕರಾಗಿದ್ರೆ, ಆ ಸಣ್ಣ ಐಟಮ್ ಏನಿರ್ತದೋ ಅದರಲ್ಲೂ ನಿಮಗಾಗಬಹುದಾದ ಮೋಸದ ಅರಿವು ನಿಮಗಿದ್ರೆ, ಅಂತಹ ಅರಿವು ಎಲ್ಲರಲ್ಲೂ ಮೂಡ್ತಾ ಹೋದ್ರೆ ಅಂತ ಮೋಸವೇ ಆಗುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಹಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂಜೆ ಸಾಲ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದು 3 ವರ್ಷ ಕಳೆದರೂ ಎಷ್ಟು ಮಂದಿ ಗ್ರಾಹಕರಿಗೆ ಈ ಬಗ್ಗೆ ಅರಿವಿದೆ ಎಂದು ಪ್ರಶ್ನಿಸಿದರು. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಗ್ರಾಹಕ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ತರಬೇತಿ ನೀಡಬೇಕು, ಅವರಲ್ಲಿ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕು ಎಂದರು. ಈಗ ಪ್ರಮೋಷನ್ ಕೊಟ್ಟು ಇವರನ್ನು ಕಳಿಸಿದ್ದಾರೆ. ಇಲ್ಲ, ಬರಲಿಲ್ಲ. I want the first to note and this should be reported and why. ಯಾವುದೇ ಕೆಲಸದಲ್ಲಿ ಗ್ರಾಹಕರ ವಿಷಯ ಬರುವಾಗ ಸ್ವಲ್ಪ ಜಾಗೃತರಾಗಿರಬೇಕು. ಜೆಡಿ ಅವರೇ ನೀವು ಸಹ ಒಬ್ಬರು ಗ್ರಾಹಕರು, ಯಾಕೆ ಆಗುವುದಿಲ್ಲ? ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸುಧಾಕರಾಚಾರ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಲಯನ್ಸ್ ಜಿಲ್ಲಾ ಸಂಚಿಕೆಯ ಸಂಪಾದಕ ದಾಮೋದರ್ ಬಿಎಂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಸನೀಫ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.